ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ರಾಜ್ಯ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಡು 2 ದಿನ ತಿರುಗಾಟಡುಲ್ಲೆರು ಅಂಗಾರೆ ಕಾಂಡೆ ಎನ್ಮ 35 ಬಜ್ಪೆದ ಮಂಗಳೂರು ವಿಮಾನ ಉಂತುನ ತಾಣಗು ಆರ್ ಬನ್ನಗ ಜಿಲ್ಲೆದ ಕಾಂಗ್ರೆಸ್ ನಾಯಕರು ಅರೆನು ಎದ್ಕೊಂಡಿರು ರಾಜ್ಯ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಡು 2 ದಿನ ತಿರುಗಾಟಡುಲ್ಲೆರು ಅಂಗಾರೆ ಕಾಂಡೆ ಎನ್ಮ 35 ಬಜ್ಪೆದ ಮಂಗಳೂರು ವಿಮಾನ ಉಂತುನ ತಾಣಗು ಆರ್ ಬನ್ನಗ ಜಿಲ್ಲೆದ ಕಾಂಗ್ರೆಸ್ ನಾಯಕರು ಅರೆನೆತ್ಕೊಂಡೆರು ಪೊಲೀಸ್ ಬಡ್ಡೆ ವಲಯದ ಆಫೀಸ್ ವಲಯದ ಬಗೆಟ್ ಪಿಂದೊನ್ನ ಸಭೆಗೆ ಪೋಯರೆತ್ತಿನ ಡಾಕ್ಟರ್ ಪರಮೇಶ್ವರ 5 ಜಿಲ್ಲೆದ ನಾಯಕರ ಒಟ್ಟುಗೂ ಕುಸಾಲ್ ಪಾತ್ರಕತೆ ನಡಪಾಯಿರು ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ವಿಧಾನ ಪರಿಷತ್ ಸದಸ್ಯರು ಬೊಕ್ಕ ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಹರೀಶ್ ಕುಮಾರ್ ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಕುಡ್ಲದ ದುಂಬದ ಶಾಸಕರು ಜಿಆರ್ ಲೋಬೋ ಪಕ್ಷದ ನಾಯಕರು ಮಮತಾ ಗಟ್ಟಿ ಮಿಥುನ್ ರೈ ಎಡಿಜಿಪಿ ಅಲೋಕ್ ಮೋಹನ್ ಈ ಪೊರ್ತುಡಿತ್ತರು ಕಾಂಗ್ರೆಸ್ ಆಫೀಸ್ ಭೇಟಿ ಪೊಲೀಸ್ ಕಮಿಷನರ್ ಆಫೀಸ್ ಪೊಲೀಸ್ ಬುಳುಚಿಲ್ ಪಿಂದೊನ್ನ ಸಭೆ ಒಡಿಪುಡು ಪೊಲೀಸ್ ಅಧಿಕಾರುల ಒಟ್ಟಿಗೂ ಸಭೆ ಒಡಿಪು ಜಿಲ್ಲಾ ಪೊಲೀಸ್ ಬುಳುಚಿಲ್ ಪಿಂದೊನ್ನ ಸಭೆ ಒಡಿಪು ಜಿಲ್ಲಾ ಕಾಂಗ್ರೆಸ್ ಆಫೀಸ್ ಭೇಟಿ ಕಾರ್ಯಕರ್ತರ ಸಭೆ ಕೊಲ್ಲೂರು ಭೇಟಿ ಇಂಚ ಅಂಗಾರೆ ಬೊಕ್ಕ ಬುಧಾರ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ ದೀವೊಂದೆರು कर दी थी 12:45 ಕುಡ್ಲಾ ಕಾರ್ಲ ರಾಷ್ಟ್ರೀಯ ರಾಜಮಾರ್ಗದ ಬಿದ್ರಾ ಕೈತಲ್ದ ತೋಡಾರ್ ಹಂಡೇಲ್ ಪನ್ಪುನವಲು ಬೈಕ್ಗೂ ಖಾಸಗಿ ಬಸ್ ಇಡ್ತದು ಬೈಕ್ ಬಿಡೊಂದಿತ್ತಿನ ಕಾರ್ತಿಕ್ ಆಚಾರ್ಯ ಪನ್ಪುನ 14 ವರ್ಷದ ಜವಣೆ ಜಾಗಿಡೆ ತೀರ್ನ ಬೀಜರ್ದ ಸಂಗತಿ ವರದಿಯಾತನು ಕುಡ್ಲಾ ಕಾರ್ಲ ರಾಷ್ಟ್ರೀಯ ರಾಜಮಾರ್ಗದ ಬಿದ್ರಾ ಕೈತಲ್ದ ತೋಡಾರ್ ಹಂಡೇಲ್ ಪನ್ಪುನವಲು ಬೈಕ್ಗೂ ಖಾಸಗಿ ಬಸ್ ಇಡ್ತದು ಬೈಕ್ ಬಿಡೊಂದಿತ್ತಿನಾರು ಜಾಗಿಡೆ ತೀರ್ನ ಬೀಜರ್ದ ಸಂಗತಿ ವರದಿಯಾತನು ತೀರ್ನ ಜವಣೆ ಎಡಪದವು ರಾಜೇಶ್ವರಿ ಜುವೆಲರ್ಸ್ದ ಚಂದ್ರಹಾಸ ಆಚಾರ್ಯರ್ನ ಮಗೆ ಬರವು ಕಲ್ತೊಂದಿತ್ತಿನ ಕಾರ್ತಿಕ್ ಆಚಾರ್ಯ ಎಂದು ಗುರುತುಪತ್ತಿದರು ಕಾರ್ತಿಕ್ ಆಚಾರ್ಯಗ 14 ವರ್ಷ ಪ್ರಾಯ ಆದಿತ್ತಂಡು ಒಟ್ಟಿಗಿತ್ತಿನ ವಿದ್ಯಾರ್ಥಿ ಹರ್ಷ ಪನ್ಪುನರೆಗೆ ಒಂದು ಪೆಟ್ಟಾತಂಡು ಕಾರ್ತಿಕ್ ಕಾಲೇಜ್ ಮುಗಿತದು ಬೈಕ್ ಇಲ್ಲಡೆ ಬರೊಂದಿತ್ತರು ಕುಡ್ಲಡ್ದು ಬೆದ್ರಗ ಪೋವಂದಿತ್ತಿನ ಖಾಸಗಿ ಎಕ್ಸ್ಪ್ರೆಸ್ ಬಸ್ ಬೊಕ್ಕೊಂಜಿ ಬಸ್ಸನ್ನು ಬೇರಿಪತ್ತನ ರಬಸಡು ಬಾರಿ ಬಲತ ಮೇಕ್ ಪೋದು ಬೈಕ್ ಗುದ್ದುದುಂಡು ಬೈಕ್ ಇಡಿತ್ತಿನ ಕಾರ್ತಿಕ್ ಜಾಗಿಡೆ ತೀರ್ದೇರು ಬಸ್ ಡ್ರೈವರ್ನ ಬಾರಿ ರಭಸ ಬೊಕ್ಕ ಜಾಗೃತಿ ಜಂದಿನಂಚ ಗಾಡಿ ಬಿಡೊಂದಿತ್ತಿನವು ಗಾಡಿ ಎಡ್ಪೆರೆ ಕಾರಣ ಆತನಂದು ಎನ್ನದಂಡು ಬಸ್ ಬೈಕ್ ಗುದ್ದಿನ ನಮೂನೆ ಸಿಸಿಟಿವಿ ಕ್ಯಾಮರಾಡು ತೋಚಿದಂಡು ಬೇದ್ರದ ಪೊಲೀಸರು ಬಸ್ ಡ್ರೈವರ್ನ ಮಿತ್ತು ಕೇಸ್ ಪಾಡ್ದಿರು ಸರಕಾರಿ ಬಸ್ಸದ ಪಿರೌದ ಚಕ್ರಗುತಿ ಕಲ್ದು ಸ್ಕೂಟಿ ಬಿಡೊಂದಿತ್ತಿನ ಮಾಗುಂಡಿ ಗ್ರಾಮದ ಇರ್ಫಾನ್ ಪನ್ಪುನ ಜವಣೆ ತೀರ್ನ ಬೀಜರ್ದ ಸಂಗತಿ ಚಾರ್ಮಾಡಿ ಘಾಟಿ ಮೂಜೆನೆ ತಿರ್ಗಸಡು ನಡೆತದಂಡು ಸರಕಾರಿ ಬಸ್ತ ಪಿರೌದ ಚಕ್ರಗುತಿ ಕೊಲ್ದು ಸ್ಕೂಟಿ ಬಿಡೊಂದಿತ್ತಿನಾರು ತೀರ್ನ ಬೀಜರ್ದ ಸಂಗತಿ ಚಾರ್ಮಾಡಿ ಘಾಟಿ ಮೂಜನೆ ತಿರ್ಗಸಡು ನಡೆತದಂಡು ತೀರ್ನಾರು ಮಾಂಗೂಡಿ ಗ್ರಾಮದ 29 ವರ್ಷ ಪ್ರಾಯದ ಇರ್ಫಾನ್ ಎಂದು ಗುರ್ತ ಮಲ್ತಿದರು ಒಟ್ಟುಗಿತ್ತಿನರಿಗೂ ಜೋರ್ದ ಪೆಟ್ಟಾದಿತ್ತದು ಆಸ್ಪತ್ರೆಗೆ ಸೇರ್ಸಾದಿರು ಬಾರಿ ಬರ್ಸ ಬರೊಂದಿತ್ತಿನಿರ್ದ ಘಾಟಿದ ಮಾರ್ಗ ತಿರ್ಗಸಡು 10 ತತ್ತಿನ ಸ್ಕೂಟಿ ಮಾರ್ಗಗೂ ಮಗರ್ದಂಡು ಕೈತಲ್ಡೆ ಪೋಯಿನ ಸರ್ಕಾರಿ ಬಸ್ತ ಪಿರೌದ ಚಕ್ರಗುತಿ ಕಲ್ನ ಇರ್ಫಾನ್ ಜೀವ ಕಳೆ ಹೊಂದಿರು ಧರ್ಮಸ್ಥಳದ ಅರಪ್ಪನಹಳ್ಳಿಗೆ ಪೋಂದಿತ್ತಿನ ಸರ್ಕಾರಿ ಬಸ್ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜೋಡ್ಸವನ ಚಾರ್ಮಾಡಿ ಘಾಟಿಡೆ ಪೋಂದು ಪುನಗ ಈ ಸಂಗತಿ ನಡೆತದಂಡು ಸಾದಿಬರಿ ಬೇರದಕ್ಲಿನ ಮಿತ್ತು ಪಾಡ್ದಿನ ಕೇಸನ್ನು ತುರ್ತು ಪಿರದೆ ಪೊಡುಂದು ಡಿವೈಎಫ್ಐ ರಾಜ್ಯ ಗುರುಕಾರ್ಯರು ಮುನೀರ್ ಕಾಟಿಪಳ್ಳ ಒತ್ತಾಯ ಮಲ್ತಿದರು ಕುಡ್ಲಡು ಅಂಗಾರೆ ನಡಪಾಯಿನ ಪಾಲಿಕೆ ಚಲೋ ಮಾಮಲ್ಲ ಮೆರವಣಿಗೆ ಪ್ರತಿಭಟನೆಡು 6 ಪಾತಿರಿಯರು
ಜನಪರ ಪೊರ್ಮಾಟದಾರ ಬೀದಿ ಬೇರದಕ್ಲಿನ ನಾಯಕಿ ಬಿಕೆ ಇಮ್ತಿಹಾಸ್ ಬೊಕ್ಕ ನಾಯಕಿಯರ ಮಿತ್ತ ಪಾಡ್ದಿನ ಸುಳ್ಳು ಕೇಸ್ಲಿನ ವಾಪಸ್ ತೆಪ್ಪರ ಒತ್ತಾಯ ಮಲ್ತದು ಬೀದಿ ಬರಿ ಬೇರದಕ್ಲಿನ ಮಿತ್ತ ಬುಡಂದೆ ಉಪದ್ರ ಕೊರುಂದುಪ್ಪುನ ಮಹಾನಗರ ಪಾಲಿಕೆ ಅಧಿಕಾರಿಲಿನ ಅಕ್ರಮ ಕಾರ್ಯಾಚರಣೆಗೆ ವಿರೋಧ ತೋಜಾದ ಪಾಲಿಕೆ ಚಲೋ ಮಾಮಲ್ಲ ಮೆರವಣಿಗೆ ಅಂಗಾರೆ ಜೈಲು ಮಾರ್ಗೊಡ್ದು ಕುಡ್ಲ ಮಹಾನಗರ ಪಾಲಿಕೆ ಆಫೀಸ್ ಮುಟ್ಟ ನಡೆತಿಂಡು ಡಿವೈಎಫ್ಐ ರಾಜ್ಯ ಗುರ್ಕಾರ್ಯರು ಮುನೀರ್ ಕಾಟಿಪಳ್ಳ ಪಾತೆರ್ದು ಬಿಜೆಪಿ ಸರ್ಕಾರದ ಜನ ವಿರೋಧಿ ನೀತಿಗೆ ಎದುರಾದ ಲಕ್ಕದುಂತುನ ಜನ ಕಾಂಗ್ರೆಸ್ ಸರ್ಕಾರನು ಅಧಿಕಾರಕ್ಕೂ ಕನತೆರು ಅಂಚಾದಿತ್ತನಲ್ಲ ಕೆಲವು ಕಡೆ ಬಿಜೆಪಿ ಶಾಸಕರು ಸರ್ವಾಧಿಕಾರಿ ನೀತಿ ತೋಜಾಂದಲೇರು ಸಾದಿಬರಿ ಬೇರದಾಕ್ಲಿನ ಮಿತ್ತ ಪಾಡ್ದಿಯ ಕೇಸರಿನ ತುರ್ತು ಪಿರದೆಪ್ಪುಡು ಓಟದ ಪೊರ್ತುಡು ಶಾಸಕರನ್ನ ಕುತಂತ್ರೊಡ್ದು ಕೇಸ್ ಪಾಡ್ದಿರು ಬಿಜೆಪಿ ಬಾರಿ ಸೋತುದುನು ಅಂಚಾಂಡಲ ಬಿಜೆಪಿ ಪಾಠ ಕಲ್ತದಜಿ ಸರ್ಕಾರ ಬೀದಿ ಬರಿ ಬೇರದಾಕ್ಲಿಗೆ ಅನ್ಯಾಯ ಆವಂದಿನಂಚ ತೂವನೊಡೊಂದು ಮುನೀರ್ ಕಾಟಿಪಳ್ಳ ಪಂಡೆರು ಸಿಐಟಿಯು ನಾಯಕಿ ಸುನಿಲ್ ಕುಮಾರ್ ಬಜಾಲ್ ಯಾದವ ಶೆಟ್ಟಿ ಸಾದಿಬರಿ ಬೇರದಾಕ್ಲಿನ ಸಂಘದ ಬಿಕೆ ಇಮ್ತಿಹಾಸ್ ಸಂತೋಷ್ ಬಜಾಲ್ ಫೆಲಿಕ್ಸ್ ಡಿಸೋಜಾ ಶ್ರೀನಿವಾಸ್ ಕಾವೂರು ಪಾಲ್ಗೊಳ್ಳುತ್ತಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರನ ಶ್ರೇಯಾಭಿವೃದ್ಧಿ ಸಂಘ ಸಮಾನ ಮನಸ್ಥ ಸಂಘಟನೆಯಲ್ಲಿನ ಒಕ್ಕೂಟದ ನೆಲೆಯಿಟ್ಟು ಪ್ರತಿಭಟನೆ ಅಟ್ಟಣೆ ಮಲ್ತದಿತ್ತರು. ನಗರ ಪಾಲಿಕೆಗೆ ಧಿಕ್ಕಾರ, ನಗರ ಪಾಲಿಕೆಗೆ ಧಿಕ್ಕಾರ, ನಗರ ಪಾಲಿಕೆಗೆ ಧಿಕ್ಕಾರ, ನಗರ ಪಾಲಿಕೆಗೆ ಧಿಕ್ಕಾರ. ದೂರದೋದಿಗೆ ಉಳ್ಳಕಾಂಗ್ರೆಸ್ ಬರ್ತದೆ ಇನಿ ಕತ್ತಲಾವು ಮುಟ್ಟ ಸೂರ್ಯ ಕಂತು ಮುಟ್ಟ ರೋಡ್ ಸೈಡ್ ದೊಂಬು ಅಂಜನೆ ಧೂಳು ಪೂರನ್ನ ಎದುರಿಸಿದೆ ಅನಾರೋಗ್ಯಕ್ಕೆ ಒಳಗಾದೆ ಅತ್ಯಂತ ಶ್ರಮದ ದುಡಿಮೆ ಕಠಿಣವಾದ ದುಡಿಮೆ ಮಲ್ಪಂಚಿನ ವಿಭಾಗ ಅದು ಇದ್ದಿನ ಹತ್ರ ಈ ಕುದುರೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅಗ್ಗದ ದರಟ್ಟೆ ತರಕಾರಿ ಉಪ್ಪು ಫ್ರೂಟ್ಸ್ ಉಪ್ಪು ಅಂಚೆ ಬೇಕಾದ ಅಗತ್ಯ ಸಾಮಾನುಗಳು ತಿಕ್ಕುಡು ಆ ತಿಕ್ಕುಲಂತ ಭಾಗವಾದ ಈ ಬೀದಿ ಬದಿ ವ್ಯಾಪಾರಸ್ಥರು ಒಳ್ಳೆ ನಗರದ ಒಳ್ಳೆ ವ್ಯವಸ್ಥೆಯ ಪ್ರಧಾನ ಭಾಗ ಪಟ್ಟಿನ ಕಾರಣಕ್ಕೆ ಇಡೀ ಸರ್ಕಾರಗಳು ಅಗಲ ಟೌನ್ ವೆಂಡಿಂಗ್ ಕಮಿಟಿ ಮಾಡಿದೆ. ಟೌನ್ ವೆಂಡಿಂಗ್ ಕಮಿಟಿ ಉಪಂದ್ರ ಕಾಲದಲ್ಲಿ ಗುರುತು ಕೊಡ್ತದೆ. ಟೌನ್ ವೆಂಡಿಂಗ್ ಕಮಿಟಿ ರಚನಾಪುರ ಪೂರ್ವಕ ಇದುವೇ ಬಿಜೆಪಿ ಸರ್ಕಾರ, ಇದುವೇ ಬಿಜೆಪಿ ನಗರ ಪಾಲಿಕೆ ತುಂಬರ ಆಡಳಿತ ಕೂಡ ಬೀದಿ ಬದಿ ವ್ಯಾಪಾರಸ್ಥರ ಮಿತ್ತು ಈ ರೀತಿಯ ಕಾನೂನಿನ ಒಂಜಿ ಬಲ ಬೀದಿ ಬದಿ ವ್ಯಾಪಾರಸ್ಥರನ್ನು ಉಪನಿಂಚಿನ ಸಂದರ್ಭದಲ್ಲಿ ಟೈಗರ್ ಕಾರ್ಯಾಚರಣೆ ಮಾಡ್ತಾರೆ. ನಿಖಿಲ ಟೈಗರ್ಗೆ ಅವು ಒರಿಜಿನಲ್ ಟೈಗರ್ ಇರುತ್ತೆ, ಅವು ಪುಚ್ಚಗೆ ಬಣ್ಣ ಹಾಕಿದ್ರೆ ಬೀದಿ ಬಂದ ಕುಸ್ತಿಗೊಬ್ಬುದ ಪೊಂಜೋಲಿನ ಮಿತ್ತು ಲೈಂಗಿಕ ದೌರ್ಜನ್ಯ ನಡಪಾಯಿನ ಆರೋಪ ಒಪ್ಪುನ ಉತ್ತರ ಪ್ರದೇಶದ ಬಿಜೆಪಿ ಸಂಸದರು ಬ್ರಿಜ್ ಭೂಷಣ್ ಶರಣ್ ಸಿಂಗ್ನು ಬಂಧನ ಮಲ್ಪೆರ ಒತ್ತಾಯ ಮಲ್ತದು ದಕ್ಷಿಣ ಕನ್ನಡ ಜಿಲ್ಲಾ ರೈತ ಕಾರ್ಮಿಕ ದಲಿತ ಪೊಂಜೋಲೆನ ಬರವು ಕಲ್ಪನಕ್ಲಿನ ಬೊಕ್ಕ ಯುವಜನ ಜನಪರ ಸಂಘಟನೆಲಿನ ಜಂಟಿ ವೇದಿಕೆ ದಾನಿಲೆಟ್ಟು ಕುಡ್ಲಡು ಸೋಮವಾರ ಬಯ್ಯಗು ಪ್ರತಿಭಟನೆ ನಡೆತಂಡು. ಕುಸ್ತಿಗೊಬ್ಬುದ ಪೊಂಜೋಲಿನ ಮಿತ್ತು ಲೈಂಗಿಕ ದೌರ್ಜನ್ಯ ನಡಪಾಯಿನ ಆರೋಪ ಒಪ್ಪುನ ಉತ್ತರ ಪ್ರದೇಶದ ಬಿಜೆಪಿ ಸಂಸದರು ಬ್ರಿಜ್ ಭೂಷಣ್ ಶರತ್ ಸಿಂಗ್ನು ಬಂಧನ ಮಲ್ಪೆರೆ ಒತ್ತಾಯ ಮಲ್ತದ್ದು ದಕ್ಷಿಣ ಕನ್ನಡ ಜಿಲ್ಲಾ ರೈತ ಕಾರ್ಮಿಕ ದಲಿತ ಪೊಂಜೋಲಿನ ಬರವು ಕಲ್ಪನಕ್ಲಿನ ಬೊಕ್ಕ ಯುವಜನ ಜನಪರ ಸಂಘಟನೆಲಿನ ಜಂಟಿ ವೇದಿಕೆ ದಾನಿಲೆಟ್ಟು ಕುಡ್ಲಡು ಸೋಮವಾರ ಬಯ್ಯಗು ಪ್ರತಿಭಟನೆ ನಡೆತಂಡು. ವಿಶ್ವವಿದ್ಯಾನಿಲಯ ಕಾಲೇಜ್ ಕೈತಲ್ ದ ಕ್ಲಾಕ್ ಟವರ್ ಎದುರು ಈ ಪ್ರತಿಭಟನೆ ನಡಪಾಯಿರು. ಬೇತೆ ಬೇತೆ ಸಂಘಟನೆಲಿನ ನಾಯಕರಾಯಿನ ಯಾದವ ಶೆಟ್ಟಿ, ಸುನಿಲ್ ಕುಮಾರ್ ಬಜಾಲ್, ಎಸ್.ವಿ. ರಾವ್, ದೇವದಾಸ್, ಪ್ರೊಫೆಸರ್ ನರೇಂದ್ರ ನಾಯಕ್ ಪ್ರತಿಭಟನೆ ಉದ್ದೇಶಿಸಿದ ಪಾತಿರಿಯರು. ನರೇಂದ್ರ ಮೋದಿ ದುಂಬಾಳ್ತದ ಕೇಂದ್ರ ಸರ್ಕಾರ ದೇಶಗೂ ಮರ್ಯಾದೆ ಕನತು ಕೋರ್ನ ಕುಸ್ತಿಗೊಬ್ಬದ ಪೊಂಜೋಲಿನ ಮನುಷ್ಯತ್ವ ಇಜ್ಜಂದಂಚ ತೂವೊಂದುಂಡು ನಾಯಕರು ದೂರಿಯರು. ಲೈಂಗಿಕ ದೌರ್ಜನ್ಯ ನಡಪಾಯಿನ ಉತ್ತರ ಪ್ರದೇಶದ ಸಂಸದರು ಬ್ರಿಜ್ ಭೂಷಣ್ ಶರತ್ ಸಿಂಗ್ರಿನು ತುರ್ತು ಬಂಧನ ಮಲ್ತದು ಪ್ರತಿಭಟನೆ ಮಲ್ಪುನ ಕುಸ್ತಿಗೊಬ್ಬದ ಬಿರ್ಸೆರೆಗೂ ನ್ಯಾಯ ಕೊರ್ಲೆಂದು ಅಕುಲು ಒತ್ತಾಯ ಮಲ್ತೆರು.
ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಒರಿಗುಂಡೆ ಅರೆನಮಿತ್ತು ಸೊನ್ಪೊಡ್ಲ ಹೆಚ್ಚ ಕೇಸುಂಡು ಪ್ರಾಯ ಭರ್ತಿ ಆವಂದಿನಕ್ಲನ ಮಿತ್ತು ಲೈಂಗಿಕ ದೌರ್ಜನ್ಯ ನಡಪಾಯಿನ ಬಗೆಟ್ 7 ಜನ ಕುಸ್ತಿಗುಬ್ಬದಕ್ಲು ಪ್ರಧಾನಮಂತ್ರಿಯರಿಗೆ ದೂರು ಕೋರುಂಡಲ ಪ್ರಯೋಜನ ಇಜ್ಜಿ ಅರೆನು ಬಂಧನ ಮಲ್ಪರೆ ಪ್ರಧಾನಿಗೆ ಪೋಡಿಗೆನಾಂದ್ ಪ್ರಶ್ನೆ ಪಾಡಿನ ಪ್ರತಿಭಟನಾಕಾರರು ಅರೆನು ಬಂಧನ ಮಲ್ಪನಡೆ ಮುಟ್ಟ ಪೊರ್ಂಬಾಟ ದುಂಬರಿಯುಣಂದು ಪಂಡಿರು ಪ್ರತಿಭಟನೆಗೂ ಪಿದೈ ದೇಶದ ಕಾಸು ಬರ್ಪುನಂದು ಪನ್ಪನ ಬಿಜೆಪಿ ನಾಯಕರ ಆರೋಪದ ಬಗೆಟ್ ಜೋರ್ ವಿರೋಧ ತೋಜೆಯನ ಪ್ರೊಫೆಸರ್ ನರೇಂದ್ರ ನಾಯಕ್ ವಾ ಪಿದೈ ದೇಶದ ಕಾಸು ಸ್ವಿಸ್ ಬ್ಯಾಂಕ್ ಕಾಸ ಅಂದ್ ಪ್ರಶ್ನೆ ಪಾಡಿಯರು. ಸ್ವಾಮಿ, ಪ್ರತಿಭಟನೆ ಮಾಡಿದ್ರೆ ನೀವು ವಿದೇಶಿ ಹಣ ಬರ್ತದೆ ಅಂತ ಹೇಳ್ತಾ ಇದ್ದೀರಿ. ಯಾವ ವಿದೇಶಿ ಹಣ? ಅದು ಸ್ವಿಸ್ ಬ್ಯಾಂಕ್ ಹಣವಾ? ನಾವೇ ಈ ಪ್ರಶ್ನೆಯನ್ನು ಇವತ್ತು ಕೇಳಬೇಕಾಗಿದೆ. ಇಂಥ ಒಂದು ಅನ್ಯಾಯ ದಬ್ಬಾಳಿಕೆ ನಡೆಯುವಾಗ ಸಾಧಾರಣ ಈ ದೇಶದ 50% ಆಗಿರುವ ಮಹಿಳೆಯರು ಎದ್ದು ನಿಲ್ಲಬೇಕಿತ್ತು, ಪ್ರಶ್ನಿಸಬೇಕಿತ್ತು, ಇವರ ಬೆಂಬಲಕ್ಕಾಗಿ ನಿಲ್ಲಬೇಕಾಗಿತ್ತು. ಆದರೆ ಎಲ್ಲಿದ್ದಾರೆ? ಯಾಕೆ ಪ್ರಶ್ನಿಸ್ತಾ ಇಲ್ಲ? ಯಾಕೆ ಅನ್ಯಾಯವನ್ನು ಸಹಿಸಿಕೊಂಡಿದ್ದಾರೆ ಎಂಬ ಮೂಲಭೂತವಾದ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಬರ್ತಾ ಇದೆ. ಸಂಗತಿಗಳೇ, ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲೋಣ. ಇದು ಈ ಮಹಿಳಾ ಕುಸ್ತಿಪಟುಗಳ ವಿಷಯ ಅಲ್ಲ. ಇದು ನಮ್ಮ ಮನೆಯಲ್ಲಿರುವ ಹೆಣ್ಮಕ್ಕಳ, ನಮ್ಮ ಸೋದರಿಯರ, ನಮ್ಮ ಮಾತೆಯರ, ನಮ್ಮ ಸಂಬಂಧದ ಯಾರು ಹೆಣ್ಣು ಮಕ್ಕಳಿದ್ದಾರೆ ಎಲ್ಲರ ಮಾನ ಮರ್ಯಾದೆಯ ಪ್ರಶ್ನೆ. ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನು ಪ್ರತಿಭಟಿಸದೆ ಹೋದರೆ ಇನ್ನು ಮುಂದೆ ಯಾವ ನಿಕೃಷ್ಟ ಪರಿಸ್ಥಿತಿಗೆ ನಾವು ಬರಬಹುದು ಅಂತ ಸ್ಪಷ್ಟವಾಗಿ ಇಲ್ಲಿ ಕಾಣಬಹುದು. ಈ ಪಿತೃ ಪ್ರಧಾನ ವ್ಯವಸ್ಥೆಯ ಬೆಂಬಲಿಗರಾದ ಮನುವಾದಿಗಳು ಅತ್ಯಂತ ಕೀಳು ಮಟ್ಟಕ್ಕೆ ಇಳಿಯುವುದನ್ನು ನಾವು ನೋಡಿದ್ದೇವೆ. ಆದರೆ ಇಷ್ಟು ಕೀಳು ಮಟ್ಟಕ್ಕೆ ಇಳಿಯುವುದನ್ನು ಅವರು ಆಡಳಿತದಲ್ಲಿ ಕೂತಾಗಲೇ ತೋರಿಸ್ತಾ ಇದ್ದಾರೆ. ಕಾಡು ಮುರ್ಗೊಲಿನ ಉಪದ್ರ ತಡೆಯರೆ ತೀರಂದೆ ದೀದಿತ್ತಿನ ಉರ್ಲುಗೂ ಚಿಟ್ಟೆಪಿಲಿ ಬೂರ್ದು ಜೀವ ಕಳೆಯುವನ್ನ ಸಂಗತಿ ಕಿನ್ನಿಗೋಳಿ ಕೈತಲ್ದ ಐಕ್ಕಳ ಗ್ರಾಮ ಪಂಚಾಯತ್ ಸುತ್ತುಡು ನಡೆತಿದ್ದಳು. ಕಾಡು ಮುರ್ಗೊಲಿನ ಉಪದ್ರ ತಡೆಯರೆ ತೀರಂದೆ ದೀದಿತ್ತಿನ ಉರ್ಲುಗೂ ಚಿಟ್ಟೆಪಿಲಿ ಬೂರ್ದು ಜೀವ ಕಳೆಯುವನ್ನ ಸಂಗತಿ ಕಿನ್ನಿಗೋಳಿ ಕೈತಲ್ದ ಐಕ್ಕಳ ಗ್ರಾಮ ಪಂಚಾಯತ್ ಸುತ್ತುಡು ನಡೆತಿದ್ದಳು. ಉಳಿಪಾಡಿ ಮಿತ್ತಬೊಟ್ಟು ಕೈತಲ್ ಗುಡ್ಡೆಡದಿನ ಉರ್ಲುಗೂ ಸೋಮವಾರ ರಾತ್ರಿ ಚಿಟ್ಟೆಪಿಲಿ ಬೂರ್ದುಂಡು. ಗುಡ್ಡೆಡು ನಾಯಿ ಕೊರೆಪುನ ಕೇಂದ್ ಕೈತಲ್ದ ಇಲ್ಲಲ್ದಕಲು ಪೋದು ತೂನಗ ಚಿಟ್ಟೆಪಿಲಿ ಬೂರ್ದು ಬುಡ್ಪಾಯರೆ ಉರುಡುನ ತೋಜುಂಡು. ಅಪ್ಪಗನೆ ಐಕ್ಕಳ ಗ್ರಾಮ ಪಂಚಾಯತ್ ಸದಸ್ಯರು ರಾಜೇಶ್ ಶೆಟ್ಟಿ ಬುಕ್ಕ ಊರ್ದಕ್ಕಲು ಕಾಡು ಇಲಾಖೆ ಅಧಿಕಾರಿಗಳಿಗೆ ತೆರಿಪಾದರು. ಅಂಡ ಕಾರು ಇಲಾಖೆ ಅಧಿಕಾರಿಗಳು ಬರ್ಪುನ ದುಂಬು ಚಿಟ್ಟೆಪಿಲಿ ಜೀವ ಬುಡ್ತುಂಡುಗೆ. ಐಕ್ಕಳ ಗ್ರಾಮ ಪಂಚಾಯತ್ ಸುತ್ತದ ಉಳೆಪಾಡಿ ಪರಿಸರಡು ಕರಿನ ಕೆಲವು ತಿಂಗಳುಡಿದು ಚಿಟ್ಟೆಪಿಲಿ ಉಪದ್ರ ಹೆಚ್ಚಾದಿತ್ತದು ಊರ್ದಕ್ಲಿಗೆ ಪೋಡಿಗೆ ಆದಿತ್ತುಂಡು. ಸಾಂಕಂದ ಪಾಕ ನಾಯಿಲೇನು ಚಿಟ್ಟೆಪಿಲಿ ಪತ್ತದುಂಡು. ಐಕ್ಕಳ ಗ್ರಾಮ ಪಂಚಾಯತ್ ದುಂಬದ ಗುರ್ಕರ್ಯರು ದಿವಾಕರ ಚೌಟ, ಬಿದ್ರಾ ವಲಯದ ಕಾಡಧಿಕಾರಿ ಹೇಮಗಿರಿ ಅಂಗಡಿ, ಇಸಿಎಫ್ ಸತೀಶ್, ಕಿನ್ನಿಗೋಳಿ ಬೀಟ್ ಫಾರೆಸ್ಟರ್ ರಾಜು, ಎಫ್ ನಾಗೇಶ್ ಬಿಲ್ಲವ, ಬೀಟ್ ಫಾರೆಸ್ಟರ್ ಸಂತೋಷ್ ಜಾಗಿಗೆ ಪೋದು ತನಿಖೆ ನಡಪಾದು ಸೈತಿನ ಚಿಟ್ಟೆಪಿಲಿಯನ್ನು ವೈದ್ಯಕೀಯ ಪರೀಕ್ಷೆಗೆ ಕೊರ್ಪಾದಿರು. ಸೋಮೇಶ್ವರ ಬೀಚುಡು ಹಿಂದೂ ಸೋದರಿಯರಿಗೆ ಅನ್ಯಾಯ ಅನಗ ಕಾರ್ಯಕರ್ತರು ಸಂಘರ್ಷದ ಉತ್ತರ ಕೊಡ್ತೆರೆಂದು ಹಿಂದೂ ನಾಯಕಿ ಅರುಣ್ ಕುಮಾರ್ ಪುತ್ತಿಲ ಪಂತೆರು ತೊಕ್ಕೊಟ್ಟು ಅಂಬಿಕಾ ರೋಡ್ದ ಗಟ್ಟಿ ಸಮಾಜ ಭವನಡು ನಡತಿನ ಭಾರತ್ ಮಾತಾ ಪೂಜನಾ ಕಾರ್ಯಕ್ರಮಟು ಆರ್ಪಾತಿರಿಯರು. ತೊಕ್ಕೊಟ್ಟು ಅಂಬಿಕಾ ರೋಡ್ ಗಟ್ಟಿ ಸಮಾಜ ಭವನೋಡು ನಡಪಾಯಿನ ಭಾರತ್ ಮಾತಾ ಪೂಜನಾ ಕಾರ್ಯಕ್ರಮಟ್ಟು ಹಿಂದೂ ನಾಯಕಿ ಅರುಣ್ ಕುಮಾರ್ ಪುತ್ತಿಲ ಪಾಲ್ದೆತ್ತೊಂಡಿರು. ಪುತ್ತಿಲ ಪಾತಿರ್ದು ಸೋಮೇಶ್ವರ ಬೀಚುಡು ಹಿಂದೂ ಸೋದರಿಯರಿಗೆ ಅನ್ಯಾಯ ಅನಗ ಕಾರ್ಯಕರ್ತರು ಸಂಘರ್ಷದ ಉತ್ತರ ಕೊಡ್ತೆರು ಅತ್ತಂದೆ ಬಲಿಪುನ ಕುಲ ಅದಿಜ್ಜಾಂಡು. ಉಳ್ಳಾಲ ಕ್ಷೇತ್ರಡುಪ್ಪುನ ಹಿಂದೂ ವಿರೋಧಿ ಜನಪ್ರತಿನಿಧಿನ ಕೈಗೊಂಬೆದಂಚ ಪೊಲೀಸ್ ಇಲಾಖೆ ವರ್ತನೆ ತೋಜಾಂಡ ನನದ ದಿನೋಕ್ಲೇಡು ಉತ್ತರ ಕೊರಿಯರೆ ಹಿಂದೂ ಸಮಾಜ ತಯಾರುಂಡು ಜಾಗ್ರತೆ ಪಂಡಿರು. ಕಾರ್ಯಕರ್ತರ ಮಿತ್ತು ಕೇಸು ಪಾಡ್ದು ಚಲ್ಲು ಕಾರ್ಯುಡು ಪಾಲ್ದಿತ್ತೊಂಡಕ್ಲೆಗೂ ರಕ್ಷಣೆ ಕೊಡ್ತಿರು. ಕಾಜಿ ಪಾಡ್ದಿನ ಸಮಾಜ ನಮ್ಮತ್ತು ದೇಶದ ರಾಜಕಾರಣ ಮಲ್ಪಂದೆ ಪ್ರೀತಿ ವಿಶ್ವಾಸದ ವಾತಾವರಣ ಉಂಡು ಮಲ್ಪನವು ಮುಲ್ಪದ ಜನಪ್ರತಿನಿಧಿಲಿನ ಕರ್ತವ್ಯ. ಪೊಲೀಸ್ ಇಲಾಖೆದು ಲೈಲಾ ಹಿಂದುಲುಳ್ಳಿರು ಜನದೋಸ್ತಿ ಇಲಾಖೆದ ಪೊಲೀಸರಿಗೆ ಮರ್ಯಾದೆ ಕೊರ್ಪುನ ಹೃದಯ ಶ್ರೀಮಂತಿಗೊಪ್ಪುನ ಸಮಾಜ ಪಂಡ ಹಿಂದೂ ಸಮಾಜ ಧರ್ಮದ ನಂಬಿಕೆಲೆಗೆ ಎದುರಾದ ಸಂಗತಿಲು ನಡತಂಡ ಆರಾಧನೆಲೆಗೂ ಅಪಮಾನ ಮಲ್ತಂಡ ಸಾಮಾಜಿಕ ಎಡ್ಡೆಪ್ಪದ ಒಟ್ಟು ಹಿಂದುತ್ವನು ದುಂಬುದೀಪುನ
ಮಾನವ್ ಅಗತ್ಯ ಅಂದ್ ಅರುಣ್ ಕುಮಾರ್ ಪುತ್ತಿಲ ಪಂಡಿರು. ಪುತ್ತಿಲ ಪರಿವಾರದ ಮರ್ಯಾದಿ ಸಲಹೆಗಾರರು ರಾಜಶೇಖರ್, ಉದ್ಯಮಿ ಕಿರಣ್ ಧರ್ಮಸ್ಥಳ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ದ ಸದಸ್ಯರು ಶಿವಾನಂದ ವಿಟ್ಲ, ಹಿಂದೂ ಯುವ ಸೇನಾದ ಜಯಂತ್ ಕಾಪಿಕಾಡ್, ಗಟ್ಟಿ ಸಮಾಜ ಸಂಘದ ಗುರ್ಕಾರ್ಯರು ದಯಾನಂದ ಪಿಲಿಕೂರು, ಕಾರ್ಯಕ್ರಮ ಸಂಘಟಕರು ಮಿತೇಶ್ ಪೂಜಾರಿ ಪಾಲ್ಗೊಂಡಿರು. ಸ್ವಾರ್ಥದ ವ್ಯವಸ್ಥೆಗೋಸ್ಕರ ನಾನಾ ರೀತಿಯ ಸವಾಲುಗಳನ್ನು ಸಮಾಜದಲ್ಲಿ ನಾವು ಸ್ವೀಕಾರ ಮಾಡಿರಬಹುದು. ಆದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ಸಮಾಜದಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ಹುದ್ದೆಯ ಅಪೇಕ್ಷೆ ಇಲ್ಲದೆ, ಹಿಂದುತ್ವ ಒಂದೇ ನನ್ನ ಬದುಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ಇವತ್ತು ಸಮಾಜವನ್ನ ಹಿಂದುತ್ವದ ನೆಲೆಯಲ್ಲಿ ಕಾಪಾಡತಕ್ಕಂಥ ವ್ಯವಸ್ಥಿತ ಕೆಲಸ ಕಾರ್ಯವನ್ನ ಮಾಡುವಂಥದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ. ನಮ್ಮ ಸಂಸ್ಕೃತಿಯ ರಾಯಭಾರಿ ಆಗಿರ್ತಕ್ಕಂಥ ನಮ್ಮ ಸಹೋದರಿಯರು, ತಾಯಂದಿರ ಮೇಲೆ ಇವತ್ತು ಸಮಾಜದ ಮುಂದೆ ನಡೆಯತಕ್ಕಂಥ ನಾನಾ ರೀತಿಯ ಸವಾಲುಗಳು. ಒಂದು ಕಡೆಯಲ್ಲಿ ಜಿಹಾದಿನ ಹೆಸರಿನಲ್ಲಿ ನಮ್ಮ ಸಮಾಜದ ಸಹೋದರಿಯರ ಮತಾಂತರ ಮಾಡತಕ್ಕಂತಹ ಮತ್ತು ಮಾರಾಟ ಮಾಡತಕ್ಕಂತಹ ವ್ಯವಸ್ಥಿತ ಕೆಲಸ ಕಾರ್ಯಗಳು, ಯಾವ ಹಿಂದೂ ಸಮಾಜ ಅತ್ಯಂತ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತಹ ಗೋಮಾತೆಯನ್ನ ಕಣ್ಣೆದುರು ಹತ್ಯೆ ಮಾಡಿ ಸಾಮಾಜಿಕವಾಗಿರ್ತಕ್ಕಂತಹ ಹೋರಾಟವನ್ನ, ಸಂಘರ್ಷವನ್ನ ನಾನು ಮಾಡೋದಕ್ಕೆ ಸಿದ್ಧ ಆಗತಕ್ಕಂಥ ಯೋಚನೆಯಲ್ಲಿ ಕೆಲಸ ಮಾಡತಕ್ಕಂಥ ಮತಾಂತರ ಸಂಘಟನೆಗಳು. ಪುತ್ತೂರು ಜಿಲ್ಲಾ ಎಸ್ಪಿ ಆಫೀಸ್ ಮಲ್ಪರೆ ಗೃಹ ಮಂತ್ರಿಯರ ಗುಮನಗು ಕನತದಿತ್ತದು ಆರ ಆದೇಶ ಮಲ್ಪ ಎಂದು ಪಂತೆರು. ಬಜೆಟ್ ಅನುದಾನ ದಿತ್ತದಿಂದ ನನ್ನದ 2 ವರ್ಷದುಲೈ ಪುತ್ತೂರು ಸಜ್ಜದ ಎಸ್ಪಿ ಆಫೀಸ್ ಆಯರ ಉಂಡೊಂದು ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ನಮ್ಮ ಕುಡ್ಲ ಚಾನಲ್ಗೆ ತೆರಿಪಾದಿರು. ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ ಅಂಗಾರೆ ಕುಡ್ಲಗ ಬತ್ತಿನಾರು ಹಿರಿಯ ಪೊಲೀಸ್ ಅಧಿಕಾರಿಗಳ ಒಟ್ಟುಗು ಕರಾವಳಿ ಕಾನೂನು ಎಡ್ಡೆ ವ್ಯವಸ್ಥೆಲಿನ ಬಗೆಟ್ಟು ಚರ್ಚೆ ನಡೆಪಾದಿರು. ಈ ನಡುಟು ಪುತ್ತೂರು ಕ್ಷೇತ್ರದ ಶಾಸಕರು ಅಶೋಕ್ ಕುಮಾರ್ ರೈ ಪುತ್ತೂರುಡೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಆಫೀಸಿನ ಸುರು ಮಲ್ಪೊಡೊಂದು ಗೃಹ ಮಂತ್ರಿ 2 ಭಿನ್ನಾಯ್ತೊಂದು ಓಲೆ ಕೊರಿಯರು. ಈ ಪೊರ್ತುಡು ಅಶೋಕ್ ಕುಮಾರ್ ರೈ ನಮ್ಮ ಕುಡ್ಲದೊಟ್ಟಿಗೂ ಪಾತಿರ್ದು ಪುತ್ತೂರುಡು ಎಸ್ಪಿ ಆಫೀಸ್ ಆವೊಂದು ತಾನು ಭಿನ್ನಾಯ್ತೊಂದೆ ಈತ ವರ್ಷದ ಕುಡ್ಲಡೆ ಆಫೀಸ್ ಉಂಡು ಅವೆ ನಿತ್ಯನೆ ಪುತ್ತೂರುಗು ಜಾಗೆ ಬದಲ್ಪಡಾತಂಡು ಅಲ್ಪ ಜಾಗೆ ದೆತ್ತಿತ್ತಂಡು ಡಿಪಿಆರ್ ಆತಂಡು ಆದೇಶ ಬಾಕಿ ಉಂಡು ಗೃಹ ಮಂತ್ರಿಯರ ಗುಮನಗು ಕನಸದಿತ್ತದು 6 ಆದೇಶ ಮಲ್ಪೇರೆಂದು ಪಂತೆರು. ಬಜೆಟ್ ಅನುದಾನ ದೆತ್ತದಿಂದ ನನ್ನದ 2 ವರ್ಷದ ಉಲಾಯಿ ಪುತ್ತೂರು ಸಜ್ಜದ ಎಸ್ಪಿ ಆಫೀಸ್ ಆಯರ ಉಂಡೊಂದು ಅಶೋಕ್ ಕುಮಾರ್ ರೈ ಪಂಡೆರು. ಇವತ್ತು ಗೃಹ ಸಚಿವರು ಮಂಗಳೂರಿಗೆ ಭೇಟಿ ನೀಡುವ ಕಾರ್ಯಕ್ರಮ ಆಗಿದೆ. ನಾನು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇನೆ. ಇಷ್ಟು ವರ್ಷದಿಂದ ಎಸ್ ಪಿ ಆಫೀಸ್ ಏನು ಮಂಗಳೂರಿನಲ್ಲಿ ಕಾರ್ಯ ನಡೆಸ್ತಾ ಇದೆ ಅದನ್ನು ಕೂಡಲೇ ಪುತ್ತೂರಿಗೆ ಶಿಫ್ಟ್ ಆಗಬೇಕು. ಪುತ್ತೂರಿನಲ್ಲಿ ಅವರಿಗೆ ಜಾಗ ಈಗಲೇ ಕಾದಿರಿಸಲಾಗಿದೆ, ಎಲ್ಲ ವ್ಯವಸ್ಥೆಗಳು ಆಗಿದೆ, DPR ಆಗಿದೆ, ಇನ್ನು ಆದೇಶ ಮಾತ್ರ ಬಾಕಿ ಇದೆ. ಗೃಹ ಮಂತ್ರಿ ಅವರ ಹತ್ರ ಆ ವಿಚಾರವನ್ನು ಅವರ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡಲೇ ಇದಕ್ಕೆ ಆದೇಶ ಮಾಡ್ತೀನಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಬಹುಶಃ ಇನ್ನೊಂದು ಅದಕ್ಕೆ ಬಜೆಟಲ್ಲೂ ಅದಕ್ಕೆ ಅನುದಾನ ಇಡುವಂಥ ಕೆಲಸ ಆದರೆ ಒಂದು 2 ವರ್ಷದಲ್ಲಿ ಒಳ್ಳೆ ಸುಸಜ್ಜಿತ SP ಆಫೀಸು ಪುತ್ತೂರಿಗೆ ಶಿಫ್ಟ್ ಆಗುವ ಅವಶ್ಯಕತೆ ಇದೆ. ಆಗುವಂಥ ಕೆಲಸ ನಾವು ಖಂಡಿತ ಮಾಡ್ತೇವೆ. ಲೋಕಾಭಿರಾಮ ಪನ್ಪುನ ಯಕ್ಷಗಾನ ಪುಣ್ಯಕಥಾ ಭಾಗದ ಪ್ರದರ್ಶನ ಊರದ ಪುದರ್ಪೋಯಿ ಹಿಮ್ಮೇಳ ಕಲಾವಿದರು ಬೊಕ್ಕ ಯಕ್ಷ ಮಿತ್ರರು ದುಬೈದ ಸದಸ್ಯರಿದ್ದು ದುಬೈದ ಇಂಡಿಯನ್ ಹೈಸ್ಕೂಲ್ದ ಶೇಖ್ ರಶೀದ್ ಆಡಿಟೋರಿಯಂದ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜಾ ವೇದಿಕೆಡು ನಡೆತ್ತಲು. ಲೋಕಾಭಿರಾಮ ಪನ್ಪುನ ಯಕ್ಷಗಾನ ಪುಣ್ಯಕಥಾ ಭಾಗದ ಪ್ರದರ್ಶನ ಊರದ ಪುದರ್ಪೋಯಿ ಹಿಮ್ಮೇಳ ಕಲಾವಿದರು ಬೊಕ್ಕ ಯಕ್ಷಮಿತ್ರರು ದುಬೈದ ಸದಸ್ಯರಿದ್ದು ದುಬೈದ ಇಂಡಿಯನ್ ಹೈಸ್ಕೂಲ್ದ ಶೇಖ್ ರಶೀದ್ ಆಡಿಟೋರಿಯಂದ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜಾ ವೇದಿಕೆಡು ಅಟ್ಟಣೆ ಆದಿತ್ತಂಡು. 20 ವರ್ಷ ದುಂಬು ದುಬೈಡಿ ಯಕ್ಷಗಾನದ ಬಿತ್ತಿನಾರು ಕರೆದುಪೋಯಿನ ಉಮೇಶ್ ನಂತೂರು 6 ಕರೆದುಪೋಯಿ ಬೊಕ್ಕ ಯಕ್ಷಗಾನ ಕಲಿನ ದುಂಬರಿತೊಂದು ಒರಿಪೊಂದು ಬತ್ತಿನಕುಲು ಯಕ್ಷಮಿತ್ರರು ದುಬೈದಕುಲು ಆದುಲ್ಲೆರು. ಯಕ್ಷಮಿತ್ರರು ದುಬೈ 20ನೇ ವರ್ಷದ ಯಕ್ಷ ಸಂಭ್ರಮ ಆಚರಣೆ ಮಲ್ತದೆತ್ತದು ಚಿದಾನಂದ ಪೂಜಾರಿ ಬೊಕ್ಕ ಯಕ್ಷ ಮಿತ್ರರು ಸಮಿತಿದ ಸರ್ವ ಸದಸ್ಯರು ಒಟ್ಟು ಸೇರಿದ ಕಾರ್ಯಕ್ರಮ ಉದಿಪನ ಮಲ್ತೆರು. ಅಗತ್ತಿನ ಯಕ್ಷಧ್ರುವ ನಕ್ಷತ್ರಳಿಗೂ ಶ್ರದ್ಧಾಂಜಲಿ ಅರ್ಪಣೆ ಮಲ್ತೆರು. ಊರುಡ್ದು ಬತ್ತಿನ ಬಿನ್ನೇರು ಹರೀಶ್ ಬಂಗೇರ, ಶ್ಯಾಮ್ ಭಟ್, ವಾಸು ಭಟ್, ಮಾಧವ ಗುಂಡಿಬೈಲ್, ಉದಯ ಶೆಟ್ಟಿ, PV ಶ್ರೀನಿವಾಸನ್, ಸತೀಶ್ ಶೆಟ್ಟಿ ಮೊಕ್ಲಿಗೂ ಮರ್ಯಾದಿ ಸಂದೈತ ಮಲ್ತೆರು. ರಾಧೇಶ್ಯಾಮ್, ಪ್ರಕಾಶ್ ಜಿ, ಎನ್ ಈಶ್ವರ್, ದಿವಾಕರ್ ಶೆಟ್ಟಿ, ಪದ್ಮರಾಜ್ ಎಕ್ಕಾರ್, ಹರೀಶ್ ಶೇರಿಗಾರ್, ವಿಠಲ್ ಕುಲಾಲ್, ಸಂದೇಶ್ ಶೆಟ್ಟಿ, ಯಜ್ಞೇಶ್ ವಿಜಯ್, ಸರ್ವೋತ್ತಮ ಶೆಟ್ಟಿ, ಅಬುದಾಬಿ, ಸುದೇಶ್ ಕುಮಾರ್ ಪಾಲ್ಗೊಂಡಿರು.
रघुनाथाय नाथाय सीताय मंगलम रघुराज ಕುಡ್ಲದ ನಾಟ್ಯಾರಾಧನಾ ಕಲಾ ಕೇಂದ್ರ ಉರ್ವದ ನಿರ್ದೇಶಕಿಯರು ವಿದುಷಿ ಸುಮಂಗಲ ರತ್ನಾಕರರಾಗಿರ್ನ ನೃತ್ಯ ಕಾವ್ಯ ಭರತನಾಟ್ಯ ಮಾರ್ಗದ ಕನ್ನಡ ನೃತ್ಯ ಬಂಧಗಳು ಬೂಕುದ ಲೋಕಾರ್ಪಣೆದಾಲಿಕ್ಕುಡು ಕುಡ್ಲದ ಪುರಭವನುಡು ಆರೇ ಬರೆತಿನ ಭಾವಸ್ಥಾಪನ್ಪುನ ಭರತನಾಟ್ಯ ಮಾರ್ಗದ ವಿಶೇಷ ಕಾರ್ಯಕ್ರಮನು ಆಜಿ ಜನ ಜವಣ ಕಲಾವಿದರು ನಡಪದ ಕೊರಿಯರು. ಕುಡ್ಲದ ನಾಟ್ಯಾರಾಧನಾ ಕಲಾ ಕೇಂದ್ರ ಉರ್ವದ ನಿರ್ದೇಶಕಿಯರು ವಿದುಷಿ ಸುಮಂಗಲ ರತ್ನಾಕರ್ರೆನ ನೃತ್ಯ ಕಾವ್ಯ ಭರತನಾಟ್ಯ ಮಾರ್ಗದ ಕನ್ನಡ ನೃತ್ಯ ಬಂಧಗಳು ಬೂಕುದ ಲೋಕಾರ್ಪಣೆದಾಲಿಕ್ಕುಡು ಕುಡ್ಲದ ಪುರಭವನುಡು ಭಾವಸ್ಥಾ ಪನ್ಪುನ ವಿಶೇಷ ಕಾರ್ಯಕ್ರಮ ಅಟ್ಟಣೆ ಮಲ್ತಿದ್ದರು. ಭರತನಾಟ್ಯ ಕಾರ್ಯಕ್ರಮದ ಇತಿಹಾಸಡು ಸುರುತ ಸರ್ತಿ ಕುಡ್ಲಡ್ ಭರತನಾಟ್ಯದ ಆಜಿ ಜನ ಆಂಜೋ ಕಲಾವಿದರೇನು ಒಟ್ಟು ಸೇರಾದು ಆಕ್ಲಿರ್ದು ಈ ಭಾವಸ್ಥಾ ಕಾರ್ಯಕ್ರಮ ಅಟ್ಟಣೆ ಆದಿತ್ತನು. ಆಂಜೋ ಕಲಾವಿದರಾಯನ ವಿಜಯಕುಮಾರ್ ಚೆನ್ನೈ, ಡಾಕ್ಟರ್ ಸಾಗರ್ ಟಿಎಸ್ ತುಮಕೂರು, ಅನಿಲ್ ಅಯ್ಯರ್ ಬೆಂಗಳೂರು, ಬಿ ದೀಪಕ್ ಕುಮಾರ್ ಪುತ್ತೂರು, ಪ್ರಮೋದ್ ಕುಮಾರ್ ಉಳ್ಳಾಲ ಬೊಕ್ಕ ಸುಜಯ್ ಶಾನ್ಭೋಗ್ ಹುಬ್ಬಳ್ಳಿ ಇಂದೆಟ್ಟು ಪಾಲ್ದಿತ್ತೊಂಡಿರು. ಸಂಗೀತಗಾರರು ಶ್ರೀಕಾಂತ್ ಗೋಪಾಲಕೃಷ್ಣನ್ ಚೆನ್ನೈ ಪದಪಂಡನ ಕಾರ್ಯಕ್ರಮಟ್ಟು ನಟುವಂಗಡು ಸುಮಂಗಲ ರತ್ನಾಕರ್, ವಾಯಲಿನಿಡು ಕೇಶವ ಮೋಹನ್ ಮೈಸೂರು, ಮೃದಂಗಡು ವಿನಯ್ ನಾಗರಾಜ್ ಬೆಂಗಳೂರು ಕಲಾವಿದರಾದ ಪಾಲ್ದಿತ್ತೊಂಡಿರು. ವರಿಸಿ ಮುತ್ತಿನ ಹಾರ ಕೊಡುವೆ ಮಂಗಳೆಗೆ ಹರಿಸಿ ನೆಪವನಾನುಲ್ಲೆ ಅಲ್ಲೆ ಬಲ್ಲೆ ನಿಮ್ಮ ನೆಪವನಾನುಲ್ಲೆ ರತ ಗಜಂ ಇಡೆಗು ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪುರ್ತಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸುಳ್ಮೇಲು.